ಮಂಗಳೂರು ನಗರ ಪಾಲಿಕೆ ಮಂಗಳ ಈಜುಕೊಳದಲ್ಲಿ ಹವ್ಯಾಸಿ ಈಜುಗಾರರು ಜಲಯೋಗ ಮಾಡಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ವಿಶಿಷ್ಟವಾಗಿ ಆಚರಿಸಿದ್ದಾರೆ. ಈ ವೇಳೆ ನಿವೃತ್ತ ಡೀನ್ ಓರ್ವರು ಜಲಯೋಗ ಮಾಡುತ್ತಾ ಮೋದಿಗೆ ಪತ್ರ ಬರೆದಿದ್ದಾರೆ. 40 ಮಂದಿ ಈಜುಗಾರರು ಈಜುತ್ತಾ ಯೋಗ ಮಾಡಿದ್ದಾರೆ. ಇವರು ನೀರಿನಲ್ಲಿ ತೇಲುತ್ತಾ ಶವಾಸನ, ಪದ್ಮಾಸನ ಮುಂತಾದ ಯೋಗ ಬಗ್ಗೆ ಮಾಡಿದ್ರು. ವಿಶೇಷ ಅಂತ ಹೇಳಿದ್ರೆ ಮಂಗಳೂರಿನ ಎಕ್ಕೂರಿನ ಫಿಶರೀಸ್ ಕಾಲೇಜಿನ ನಿವೃತ್ತ ಡೀನ್ ಎಂಎಸ್ ಶಿವಪ್ರಕಾಶ್ ಜಲಯೋಗ ಮಾಡುತ್ತಾ ಪ್ರಧಾನಿ ಮೋದಿಗೆ ಡಿಯರ್ ಮೋದಿಜಿ, ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ. ಐ ಆಮ್ ರೈಟಿಂಗ್ ದಿಸ್ ಪೋಸ್ಟ್ ಕಾರ್ಡ್ ವೈಲ್ ಸ್ವಿಮ್ಮಿಂಗ್ ಇನ್ ದ ಪೂಲ್. ಫಿಟ್ ಇಂಡಿಯಾ ಶಿವಪ್ರಕಾಶ್ ಮಂಗಳೂರು ಅಂತ ಈಜುತ್ತಲೇ ಪತ್ರ ಬರೆದಿದ್ದು ವಿಶೇಷವಾಗಿತ್ತು. Dear Modi ji, happy International Yoga Day. I am writing this postcard while swimming in the pool. Fit India, Shiv Prakash.